ಶುರು ಮಾಡಲಿಲ್ಲ. ಕಳೆದ ಬೇಸಿಗೆಯಲ್ಲಿ ಏನೋ ವರ್ಕ್ ಶುರು ಮಾಡಲಿಲ್ಲ. ಬಟ್ ಅವನ ಹಿಸ್ಟ್ರಿ ನೋಡಿದರೆ, ನಾನು ಅವತ್ತು ಸಹ ಸಭೆಯಲ್ಲಿ ಹೇಳಿದ್ದೀನಿ, ಅವನ ಹಿಸ್ಟ್ರಿ ನೋಡಿದರೆ ಚಾರ್ಮಾಡಿ ಘಾಟಿಯನ್ನು ತಂದು ಬೆಳ್ತಂಗಡಿಯಲ್ಲಿ ಇಳಿಸುವಂಥ ಪರಿಸ್ಥಿತಿಯಲ್ಲಿರುವ ಕಾಂಟ್ರಾಕ್ಟರ್. ಸೊ ಅವನು ಹಿಂದೆ ಅಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ರೋಡ್ ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಅವನು ಮಾಡಿ 10 ವರ್ಷ ಆಯಿತು, ಇವತ್ತಿಗೂ ಅದನ್ನು ಕಂಪ್ಲೀಟ್ ಮಾಡಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಇದ್ದಾನೆ. ಅದರಿಂದಾಗಿ ನಾನು ಅವತ್ತಿನ DC ಅವರಿಗೂ ಹೇಳಿದ್ದೇನೆ. DC ಅವರಿಗೆ ಅವತ್ತು ನೀವಿರಲಿಲ್ಲ, ಇನ್ನು ಹಿಂದಿನ DC ಅವರಿಗೆ ಹೇಳಿದ್ದೀನಿ ನಾನು. ಏನಂತ ಹೇಳಿದ್ರೆ, ಚಾರ್ಮಾಡಿ ಘಾಟಿ ಕಾಂಟ್ರಾಕ್ಟರ್ಗೆ ಸ್ಪೆಷಲ್ ಆಗಿ ಅವನನ್ನು ಕರೆದು ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ವರ್ಕ್ ಮಾಡಿಸೋದಿದ್ರೆ ವರ್ಕ್ ಮಾಡಿಸ್ಬೇಕು. ಇಲ್ಲದಿದ್ದರೆ ಹೆವಿ ರೈನ್ಫಾಲ್ ಆಗುವಂಥ ಒಂದು ಘಾಟ್ ಸೆಕ್ಷನ್ ಅದು. ಒಂದು ಸಲಕ್ಕೆ ಇವನೇನಾದರೂ ಮುಟ್ಟಿ, ನಾವಂದರೆ ಕಳೆದ ಟರ್ಮಲ್ಲಿ ಗೊತ್ತಿದೆ, ನಮ್ಮ ZPC CS ಅವ್ರಿಗೆ ಗೊತ್ತಿದೆ, ನಮ್ಮದು ಚಾರ್ಮಾಡಿ ಟು ಪುಂಜಲ್ಕಟ್ಟೆ ರಸ್ತೆಯಲ್ಲೂ DB ಜೈನ್ ಕಾಂಟ್ರಾಕ್ಟರ್ ಅಗೆದು ಬಿಟ್ಟ ನಂತರ ಹೋಗ್ಲಿಕ್ಕಾಗದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅದನ್ನು ಬ್ಯಾಕ್ ಟು ಬ್ಯಾಕ್ MP ಸಾಹೇಬರು ಕೊಡಿಸಿರುವ ಕಾರಣಕ್ಕೋಸ್ಕರ ಕ್ಲಿಯರ್ ಆಯಿತು. ಈಗ ಇವನು ಬಂದು ಬೇಸಿಗೆ ಇರ್ತಕ್ಕಂಥ 3-4 ತಿಂಗಳಲ್ಲಿ ಬಂದು JCB ಟಚ್ ಹಾಕೊಂಡು ಅರ್ಥ ವರ್ಕ್ ಮಾಡಿ ನೆಕ್ಸ್ಟ್ ಮಳೆಗಾಲ ಬಿಟ್ಟು ಹೋದರೆ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ. DF ಅವರಿಗೂ ಸಹ ಗೊತ್ತಿದೆ, ಯಾಕಂದರೆ ಫಾರೆಸ್ಟ್ ಇಲಾಖೆ ಆ ಕಡೆ ಎಲ್ಲ ಫಾರೆಸ್ಟ್ ಇಲಾಖೆ ಇರೋದು. ಅದರಿಂದಾಗಿ ಆ ಕಾಂಟ್ರಾಕ್ಟರನ್ನು ಎಸ್ಪೆಷಲಿ ನೀವು MP ಅವರು ಮತ್ತು DC ಅವ್ರ ಸಮ್ಮುಖದಲ್ಲಿ ಕರೆದು ಅವನ ಹತ್ರ ಅಶ್ಯೂರೆನ್ಸ್ ತಗೊಂಡು ಮತ್ತು ಅವನಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ ಆ ಕೆಲಸ ಮಾಡಿಸ್ಬೇಕು. ಬಿಟ್ಟರೆ ಇಲ್ಲದ್ರೆ ಕೆಲಸ ಮಾಡಿಸಿ ಸಾಧ್ಯತೆ. NHEE ಸರ್, ನಮಸ್ಕಾರ ಸರ್. ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ರೆಕಾರ್ಡ್ ಆಗಿತ್ತು ಅಷ್ಟೇ ಸರ್. ಮಾತ್ರ ಪೂರ್ ರೆಸ್ಪಾನ್ಸ್ ಇದೆ. ಬಟ್ ಅದೇ ಕಾಂಟ್ರಾಕ್ಟರ್ ಸರ್ ರೆಡ್ಡಿ ಸರ್, CHMV ರೆಡ್ಡಿ ಅಂತ ಸರ್, SNB ದರ್ಶಿ. ನೀವು ದರ್ಶಿ ಮಾತಾಡ್ಸಿದ್ರೆ ನಾವು ಮಾತಾಡ್ಸಿದ್ದೀನಿ ಸರ್. ಬಟ್ ಅವನು ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಹಾಗೆ ಡಿಲೇ ಮಾಡ್ತಾ ಇದ್ದಾರೆ ಸರ್. ಈಗ ಕ್ಲಿಯರ್ ಎಲ್ಲ ಸ್ಟೆಚ್ ಮಾಡಿದ್ದು ಅವನನ್ನ ಸ್ಪೆಷಲಿ ಅಬ್ಸರ್ವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ಅವನು ಸೌತ್ ಇಂಡಿಯಾಗೆ ಫಿಟ್ ಆಗುವ ಕಾಂಟ್ರಾಕ್ಟ್ ಅಲ್ಲ. ಕಡಿಮೆ ಮಾಡಿದ್ರೆ ಮತ್ತೆ ಇಡೀ ನಾವು ಅವನು ಸ್ಟಾರ್ಟ್ ನಿಮ್ಮಷ್ಟಕ್ಕೇನು ಪರ್ಮಿಷನ್ ಕೊಡಬೇಡಿ, ನಿಮಗೇನು ಕಂಟ್ರೋಲ್ ಇರೋದಿಲ್ಲ. ಗೊತ್ತಿದೆ, ಹಿಂದೆ DB ಜೈನ್ ಇದಲ್ಲೆಲ್ಲ ಆಗೋಗಿಲ್ಲ. ಪುಂಜಲ್ಕಟ್ಟೆ ಸ್ಟ್ರೆಚಲ್ಲಿ ಇವನು ಅದೇ ಮಾಡಿಬಿಟ್ರೆ ನಾವು ಮತ್ತೆ ಮಾಡಿ ಸಂಪಾದಿಸಿದ ಏನಾಗ್ತದೆ. ಮೈಕಲ್ ಮಾತಾಡಿ. ಮಣಿಸರು ಮೇಂಟೆನೆನ್ಸ್ ವರ್ಕ್ಸ್ ಆಗ್ತಾ ಇದೆ ಸರ್. ಮತ್ತೆ ಸರ್ವೆ ಕೂಡ ಆಗ್ತಾ ಇದೆ ಸರ್. DP ಆಗಿದೆ ಸರ್, ಸರ್ವೆ ಆಗ್ತಾ ಇದೆ. 80% ಕಂಪ್ಲೀಟ್ ಆಗಿದೆ. ಇವನು ಟೆಂಡರ್ ಕೂಡ ಅಗ್ರಿಮೆಂಟ್ ಇವಾಗಲ್ಲ ಆಗುತ್ತೆ. ನಾವು CA ಹತ್ರ ಮಾತ್ರ ಮಾಡಿಕೊಟ್ಟಿದ್ದಾರೆ ಸರ್. ಬಗ್ಗೆ ನಮಗೆ NHPWD-ಯಿಂದ 2 ರೋಡ್ಗಳು ಬರುತ್ತೆ ಸರ್. NH73 ಆ್ಯಂಡ್ NH275. ಒಂದು ಚಾರ್ಮಾಡಿ ಘಾಟ್ ರೋಡು, ಒಂದು ಸಂಪಾಜಿ ಘಾಟ್ ರೋಡು. ಚಾರ್ಮಾಡಿ ಘಾಟ್ ರೋಡ್ನಲ್ಲಿ ಅದು ರೂಟ್ ಸ್ಟ್ರೆಚ್ ಇದೆ. ಒಂದು ಸ್ಟಾರ್ಟಿಂಗ್ 20 ಕಿಲೋಮೀಟರ್ಸು DLP ಪೀರಿಯಡಲ್ಲಿ ಮೇಂಟೆನೆನ್ಸ್ ಆಗ್ತಾಯಿದೆ. ಆ 20 to 20 ಕಿಲೋಮೀಟರ್ಸು ನುಗ್ಗುಡಿ ಕನ್ಸ್ಟ್ರಕ್ಷನ್ಸ್ ಆನ್ಗೋಯಿಂಗ್ ಕೆಲಸ ನಡೀತಾ ಇದೆ ಸರ್. ಅದಾದಮೇಲೆ ತಾವು ಮಾತಾಡಿದಾಗ ಚಾರ್ಮಾಡಿ ಘಾಟ್ ಸೆಕ್ಷನ್ಸ್ದು ಅವರಿಗೂ ಟೆಂಡರ್ ಈಗ ಆಗಿರುವಂಥದ್ದು ಅದನ್ನು ಇಶ್ಯೂ ಆಗಿಲ್ಲ ಕಾರಣಕ್ಕೆ ಅಪಾಯಿಂಟ್ಮೆಂಟ್ ಏನು. ಬಟ್ ಮೇಂಟೆನೆನ್ಸ್ ಕೂಡ ಮಾಡ್ತಾ ಇದೆ ಸರ್. ಮತ್ತು ಈ ಭಾಗಕ್ಕೆ ಸಂಪಾಜಿ ಘಾಟಿಗೆ ಬಂದಮೇಲೆ ಅದೆರಡು ಕೂಡ ಮೇಂಟೆನೆನ್ಸಲ್ಲಿ ಇದೆ ಸರ್. ಫುಲ್ ಸ್ಟ್ರೆಚ್ 2 ಏಜೆನ್ಸಿ ಕೊಟ್ಟಿದೆ. ಒಂದು ಉಮರ್ ಕನ್ಸ್ಟ್ರಕ್ಷನ್ ಅಂತ, ನುಗ್ಗುಡಿ ಕನ್ಸ್ಟ್ರಕ್ಷನ್ಸ್ ಅಂತ ಅವರು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸರ್. ಇಂದಿನ ದಿಶಾ ಸಮಿತಿ ಸಭೆಗೆ ಆಗಮಿಸಿರುವಂಥ ಮಾನ್ಯ ಶಾಸಕರು